ಮಂಗಳೂರಿನಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸುವ ಬಗೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸೈಕಲ್ ರ್ಯಾಲಿ ನಡೆಯಿತು. ಕೆಸಿಸಿಐ ಮಂಗಳೂರು, ಮಂಗಳೂರು ರೋಟರಿ ಕ್ಲಬ್ ಮತ್ತು ಮಂಗಳೂರು ಬೈಸಿಕಲ್ ಕ್ಲಬ್ನ ಜಂಟಿ ಆಶ್ರಯದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್ ಅವರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಮಾತ್ರ ಅಲ್ಲ, ಅವರ ಕುಟುಂಬದವರಿಗೆ ಮತ್ತು ಸ್ನೇಹಿತರಲ್ಲಿ ಅಂಗಾಂಗ ದಾನದ ಬಗ್ಗೆ ಕೂಡ ಜಾಗೃತಿ ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಜಾಗೃತಿಯಲ್ಲಿ ಪಾಲ್ಗೊಳ್ಳಿ ಅಂತ ಕರೆ ನೀಡಿದರು. As per the data released by the government, more than 1.5 lakhs people are dying every year due to the road accidents, and out of them about 1 lakh pupils declared brain death, and one brain death person can save 8 lives and improvise 75 lives by donating their organs. So it means the direct relationship between the traffic because of the road accidents, if those people who are dying due to the road accidents and if their organs can be utilized, we can save more than 5 to 8 lakhs people every year. Every minute one person is dying. ಸಂದರ್ಭ ಕೆನರಾ ಚೇಂಬರ್ ಆಫ್ ಕಾಮರ್ಸ್ನ ಇಸಾಕ್ ವಾಸ್, ರೋಟರಿ ಕ್ಲಬ್ ಮಂಗಳೂರಿನ ಜಿತಿನತ್ತ ಅವರ, ಧೀರಜ್ ನಾಯರ್, ಗ್ಲೋಬಲ್ ಟಿವಿಯ ಚೇರ್ಮನ್ ಪೌಲೋಸ್, ಆದಿತ್ಯ ಪೈ ಮತ್ತಿತರರು ಉಪಸ್ಥಿತರಿದ್ದರು.